ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಮುತಾಲಿಕಡೆ ತಂಕ್ಲೆ ನಿವೃತ್ತಿ ಆರ್ಥಿಕ ಸೌಲಭ್ಯದ ಆಯ್ನ ಅನ್ಯಾಯನ ಸರಿಪಡಿಸೋಡು ಪಂಡಿತ ಒತ್ತಾಯಿಸಾದು ಕುಡ್ಲ ಮಿನಿ ವಿಧಾನಸೌಧದ ಎದುರು ಅಂಗಾರಕಾಂಡ ಪ್ರತಿಭಟನೆ ನಡೆಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಮುತಾಲಿಕೆಡ್ ರಾಜ್ಯದೊರ್ಮೆ ಪ್ರತಿಭಟನೆಯನ್ನು ಅಟನೆ ಮಲ್ದಿದ್ದದು. ಇನ್ನತ ಅಂಗವಾದ ಕುಡ್ಲಡ್ಲ ಅಂಗಾರಕಾಂಡ ಪ್ರತಿಭಟನೆಯನ್ನು ಅಟನೆ ಮಲ್ದಿದ್ದೇರು. ಕುಡ್ಲ ಮಿನಿ ವಿಧಾನಸೌಧದ ಎದುರು ಅಟನೆ ಮಲ್ತಿನ ಪ್ರತಿಭಟನೆದ ಬಗೆಟ್ ವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಸಂಚಾಲಕರು ಸಿರಿಲ್ ರಾಬರ್ಟ್ ಡಿಸೋಜ ತೆರಿಪಾದ 17/22/31/24 ಅವಧಿಡ್ ನಿವೃತ್ತಿಯಾಯಿನ ಸರ್ಕಾರಿ ನೌಕರರಿಗೂ ಆಚನೆ ವೇತನ ಆಯೋಗದ ಲೆಕ್ಕಾಚಾರಡ್ ನಿವೃತ್ತಿ ಆರ್ಥಿಕ ಸೌಲಭ್ಯ ತಿಕ್ಕದಂಡು ಆಂಡ ಈ ಮಾನದಂಡಡ್ ತಂಕ್ಲಿಗೂ ನಷ್ಟ ಆತಂಡು. ತಂಕ್ಲಿಗೂ 7ನೇ ವೇತನ ಆಯೋಗದ ಲೆಕ್ಕಾಚಾರದ ನಿವೃತ್ತಿ ಆರ್ಥಿಕ ಸೌಲಭ್ಯ ಕೊರಡು. ತಂಕ್ಲು ನಿವೃತ್ತಿದ ಅಂಚಿಡ್ಲ ಕೊರೋನಾದ ಕಾಲಘಟ್ಟಡ್ಲ ಭಂಗ ಬತ್ತದ ಬೇಳೆ ಮಲ್ತದ ಇತ್ತೆಲ್ಲ ಆರೋಗ್ಯದ ಸಮಸ್ಯೆ ಇತ್ತಂಡಲ ಕೈಟು ಮಾತ್ರೆ ಪತ್ತೊಂದು ಪ್ರತಿಭಟನೆಗೂ ಬೈದ ಅಂಚಾದ ತಂಕ್ಲಿನ ನ್ಯಾಯಯುತ ಬೇಡಿಕೆಗೂ ಸ್ಪಂದಿಸಾದ ಸರ್ಕಾರ ತಂಕ್ಲಿಗೆ ಆಯ್ನ ಅನ್ಯಾಯನ ಸರಿ ಮಲ್ಪೊಡಪಂಡ ತೆರಿಪಾಯಿರು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು. ನಾವು ಈ ದಿನ ನಮ್ಮ 7ನೇ ವೇತನ ಆಯೋಗದಲ್ಲಿ 25 ತಿಂಗಳ ಒಂದು ವ್ಯತ್ಯಾಸದಲ್ಲಿ ನಮ್ಮನ್ನು ತುಂಬ ಅನ್ಯಾಯ ಮಾಡಿದ್ದಾರೆ. ಇದು ವೇತನ ತಾರತಮ್ಯ. ಈ ರೀತಿಯ ವೇತನ ತಾರತಮ್ಯ ಮಾಡಿರೋದು ನಿಜವಾಗಿ ನಮಗೆ ಮನ ನೊಂದಿದೆ. ನಾವು ಹಿರಿಯ ನಾಗರಿಕರು, ನಾವು 40-41 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿ ನಾವು ಕೆಲಸದ ಒತ್ತಡದಿಂದ ಹೊರಗೆ ಬಂದವರು. ನಿಮಗೆಲ್ಲ ತಿಳಿದಿರೋ ವಿಷಯ, ನಿವೃತ್ತರಂದರೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪ್ರತಿಯೊಂದು ಇಲಾಖೆ ಇಂದ ನಿವೃತ್ತರಾಗಿ ಬಂದವರು ನಾವು ಇವತ್ತು ಸುಮಾರು 200-300 ಜನ ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ನಮ್ಮ ನಿವೃತ್ತಿ ವೇತನದಲ್ಲಿ ಮಾಡಿದ ಒಂದು ಈ ವಂಚನೆ ಅಂತ ಹೇಳ್ತೇನೆ ನಾನು. ಈ ರೀತಿಯ ವಂಚನೆ ಯಾವ ನೌಕರರಿಗೂ ಆಗ್ಬೋದು, ಆಗಬಾರದು. ಆದರೆ ಈ ನೀತಿಯನ್ನು ಮನಗಂಡು ಸರ್ಕಾರಕ್ಕೆ ನೇರವಾಗಿ ಸದ್ಯದಲ್ಲೇ ಈ ಏನೋ ಒಂದು ಇದನ್ನು ಯಾವುದೋ ಸಭೆಗಿಬೆ ಏನು ನಮ್ಮ ಏನು ಕಾನೂನಲ್ಲಿ ಏನು ನಮಗೆ ಉಂಟು, ಆರ್ಥಿಕ ಏನು ಉಂಟು, ಈಗಾಗಲೇ ನಮಗೆ ವೇತನ ಆಯೋಗದ ನೀಡಿದ ಇದರಲ್ಲೇ ನಮ್ಮ ಏನೋ ಒಂದು ಅದರಲ್ಲೇ ಉಳಿಕೆ ಉಂಟು. ನಮ್ಮ ಹಣ ನಮಗೆ ಕೊಡೋದು ಏನು ತೊಂದರೆ ಇಲ್ಲ, ಸರ್ಕಾರ ಇಟ್ಟಿದೆ ನಮ್ಮ ವೇತನಗೆ. ಆ ವೇತನದಲ್ಲೇ ನಮಗೆ ಇದನ್ನು ಸರಿಪಡಿಸಿ ನಮ್ಮನ್ನು ನ್ಯಾಯ ಕೊಡಬೇಕು ನಮಗೆ. ನಾವು ಯಾಕಂದರೆ ನಾವು ಹಿರಿಯ ನಾಗರಿಕರು, ನಮಗೆ ನಿಶಕ್ತಿ, ಅನಾರೋಗ್ಯ ಎಲ್ಲರೂ ಈಗ ಇಲ್ಲಿ ಹಾಜರಾದವರೆಲ್ಲ ನಿಜವಾಗಿ ಅನಾರೋಗ್ಯದವರೇ ಒಂದು 50-60% ಮಂದಿ ಅಂತ ಹೇಳ್ತೇನೆ ನಾನು, ಹೆಚ್ಚು ಕಮ್ಮಿ. ಯಾಕಂತ ಹೇಳಿದರೆ ನಮಗೆ ಈ ಕಳೆದ ಕೊರೋನಾ ಸಮಯದ ನನಗೆ ನೆನಪು ಬರ್ತದೆ. ಹಕ್ಕಿಗಳು ಸಮೇತ ಇದು ಆ ಕೊರೋನಾ ಟೈಮಲ್ಲಿ ಅದು ಕೂಡ ಕಾಣದಾಗಿತ್ತು. ಮತ್ತು ಜನ ನಿಮಗೆಲ್ಲ ತಿಳಿದ ವಿಷಯ, ಅಂಗಡಿ ಮುಂಗಟ್ಟು ಎಲ್ಲ ಮನೆ ಮಂದಿ ಕುಟುಂಬ ಎಲ್ಲ ಮನೆಯೊಳಗೆ ಇದ್ದರು. ನಾವು ಮಾತ್ರ ತುರ್ತು ಸೇವೆ ಅಂತೇಳಿ ಬಂದು ನಾವು ಸೇವೆ ನೀಡಿದ್ದೇವೆ. ಇದನ್ನು ಮನವರಿಕೆ ಮಾಡಬೇಕು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ. ಯಾಕಂತ ಹೇಳಿದರೆ ನಮ್ಮ ಕೊರಗು ನಿಮಗೆ ಇದನ್ನು ಜ್ಞಾಪನೆ ಮಾಡ್ತೇವೆ. ನಾವು ನಿಮ್ಮ ಹತ್ರ ನಮಗೆ ಸಂಬಳ ಜಾಸ್ತಿ ಕೊಡಿ, ಇಲ್ಲಾಂದರೆ ನಮಗೆ ಬೋನಸ್ ಕೊಡಿ, ಇಲ್ಲಾಂದರೆ ನಮಗೆ ಇದು ಕೊಡಿ, ನಾವು ಕೇಳ್ತಾ ಇಲ್ಲ. ನಮಗೆ ನ್ಯಾಯವಾಗಿ ಎಲ್ಲರಿಗೂ ಈಗ ನೋಡಲಿಕ್ಕೆ ಹೋದರೆ ಈಗ ಪ್ರಸ್ತುತ ಸರ್ಕಾರಿ ಕೆಲಸ ನಿರ್ವಹಿಸಿದವರು ಆ ವೇತನವನ್ನು ಪೂರ್ತಿಯಾಗಿ ತಗೊಳ್ತಾರೆ. ನಾವು ಯಾಕೆ ಅದನ್ನು 25 ತಿಂಗಳಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತೇಳಿ ಮಗದೊಮ್ಮೆ ಎಚ್ಚರಿಸ್ತೇನೆ ನಾನು ಜಿಲ್ಲಾ ಸಂಘಟನೆ ಪರವಾಗಿ. ನೋಡಿ, ಈ ನಿವೃತ್ತಿಯಾದವರು ನಾವು 25 ತಿಂಗಳ ಅವಧಿಯವರು ಯಾಕೆ ನಮಗೆ ಮಲತಾಯಿ ಧೋರಣೆ ಮಾಡ್ತಿದ್ದೀರಿ? ಇದನ್ನು ಕೂಲಂಕಷವಾಗಿ ಪರಿಗಣಿಸಿ ನಮ್ಮ ರಾಜ್ಯ ಮಟ್ಟದ ಸಮಾವೇಶವು ಕಳೆದ 18ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಜರುಗಿದಾಗ ನಮ್ಮದೇ ಮಂಗಳೂರಿನ ಹೆಮ್ಮೆಯ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಹೆಗ್ಡೆ ಅವರು ಆ ಸಭೆಗೆ ಹಾಜರಾಗಿದ್ದರು. ಆ ಸಭೆಯಲ್ಲಿ ಅವರು ಡೈರೆಕ್ಟಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ, ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ, ಇದನ್ನು ನೇರವಾಗಿ ಕೊಡ್ಬೋದು. ಇದು ಯಾಕೆ ಬಚ್ಚಿಟ್ಟಿದ್ದೀರಿ ಅವರ ದುಡ್ಡನ್ನು? ಆ ಬಚ್ಚಿಟ್ಟ ದುಡ್ಡನ್ನು ಕೊಟ್ಟು ಬಿಡಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ನ್ಯಾಯಾಧೀಶರು, ನ್ಯಾಯಮೂರ್ತಿಗಳೇ, ಲೋಕಾಯುಕ್ತದ ನ್ಯಾಯಾಧೀಶರವರು ಅವರೇ ನಮಗೆ ಆದೇಶವನ್ನು ಅಲ್ಲೇ ವೇದಿಕೆಯಲ್ಲಿ
ಎಲ್ಲರಿಗೂ ಒಂದು ಮನವರಿಕೆ ಮಾಡಿದ್ದಾರೆ. ಇದನ್ನು ಕೂಡ ನಾನು ಒತ್ತು ನೀಡುತ್ತಾ ನಾವೇನು ಬೇಡ್ತಾ ಇಲ್ಲ. ನಮ್ಮ ವೇತನದಲ್ಲಿ ನಾವು ದುಡಿದ ಹಣವನ್ನು ನಮಗೆ ಕೊಡಿ. ಎಲ್ಲರಿಗೂ ನಾವು ಬಂದಿರುವುದಷ್ಟೇ. ನಾವಿಲ್ಲಿ ಗ್ರೂಪ್ ಡಿಯಿಂದ ಇದು ಕ್ಲಾಸ್ 1 ಆಫೀಸರ್ವರೆಗೆ ಇಲ್ಲಿ ಹಾಜರಿದ್ದೇವೆ. ಯಾಕೆ ನಮಗೆ ನಿವೃತ್ತಿ ಆದ ಮೇಲೆ ಯಾಕೆ ಹಿಂಸೆ? ನಾವು ನಮ್ಮ ಮಕ್ಕಳೊಟ್ಟಿಗೆ ಇರಬೇಡ್ವಾ? ನಮ್ಮ ಹೆಂಡತಿ ಮಕ್ಕಳ ಹತ್ರ ನಾವು ಸುಖ ಮಾಡಬೇಡುವ? ನಮ್ಮ ಸಂಸಾರದೊಟ್ಟಿಗೆ ನಾವು ಇಲ್ಲಿ ಬಂದು ಮಾರ್ಗದ ಬದಿಯಲ್ಲಿ ಧರಣಿ ಮಾಡಬೇಕಾ ನಾವು? ಇದಕ್ಕೆ ಉತ್ತರ ಕೊಡಿ. ನಾವು ಸುಮ್ಮನೆ ಡೇರೆ ಹಾಕಿ ಇಲ್ಲಿ ಏನು ಪ್ರಚಾರಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡ್ತಿಲ್ಲ. ನಮ್ಮ ಕೂಗು, ನಮ್ಮ ವೇತನ ನಮಗೆ ಕೊಡಿ, ನ್ಯಾಯವಾಗಿ ಕೊಡಿ ಅಂತೇಳಿ ಮಗದೊಮ್ಮೆ ಹೇಳುತ್ತಾ ನಾನು ಎಲ್ಲ ನನ್ನ ಜಿಲ್ಲಾ ಸಂಘಟನೆ ಪರವಾಗಿ ಇಲ್ಲಿ ಹಾಜರಾದವರೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ನೀಡಲು ಹೋಗ್ತಾ ಇದ್ದೇವೆ. ಎಲ್ಲರೂ ನಮಗೆ ನಮ್ಮ ಈ ವಿಷಯದಲ್ಲಿ ಎಲ್ಲರೂ ಜನಪ್ರತಿನಿಧಿಯಾಗಲಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡಲೇ ಇದನ್ನು ಮನಗೊಂಡು ಇದು ಮಾಡಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರನ್ನು ನಮಗೆ ನಿಜವಾಗಿ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ನಾವು ಇಲ್ಲಿ ನಿಂತು ಬೊಬ್ಬೆ ಹೊಡೆದಲ್ಲ, ನಿಮ್ಮಿಂದ ಸಾಧ್ಯ ಸರ್. ಏನು ಇದ್ದರೂ ಸರ್ಕಾರದ ಕಣ್ಣು ತೆರೆಸಬೇಕಾದ್ರೆ ನೀವುಗಳು ಮಾಡಬೇಕಾ ಕೆಲಸ. ನೀವೆಲ್ಲರೂ ನಮ್ಮ ಈ ಬಡ ನೌಕರ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು ನಾನು ನಮ್ಮ ನಿವೃತ್ತ ಸಂಘಟನೆಯ ಪರವಾಗಿ ನಿಮಗೆ ನೀಡ್ತಿದ್ದೇನೆ. ಜೈ ಹಿಂದ್. ಸರ್ಕಾರಿ ನೌಕರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024 ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ 1 ದಿನ ಧರಣಿ ಸತ್ಯಾಗ್ರಹ ಮೂಲಕ ಮನವಿ ಮಾಡುವ ಕಾರ್ಯಕ್ರಮವನ್ನು ನಾವು ಇದನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಬಂದಂತಹ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಮತ್ತು ನಮಗೆ ಈ ಒಂದು ಕೋರಿಕೆ ಮೇರೆಗೆ ನಮಗೆ ಎಲ್ಲ ಸಹಕಾರವನ್ನು ನೀಡುತ್ತಿರುವ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೂ ನಾನು ಪ್ರಪ್ರಥಮವಾಗಿ ನಮ್ಮ ಒಂದು ಜಿಲ್ಲಾ ವೇದಿಕೆಯ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮಗೆ ಇಲ್ಲಿ ಒಂದು ವೇದಿಕೆಯನ್ನು ನಮ್ಮ ಒಂದು ಹೋರಾಟವನ್ನು ನಡೆಸಲು ಅಥವಾ ನಮ್ಮ ಶಾಂತಿಯುತ ಸಭೆಯನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾಗಿ ಬಂದಂಥ ಎಲ್ಲ ಇಲಾಖೆಯ ನೌಕರ ಮತ್ತು ಅಧಿಕಾರಿ ವರ್ಗದವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಪ್ರಪ್ರಥಮವಾಗಿ ನಾನು ಕೂಡ ಅದರಲ್ಲಿ ಸೇರಿಕೊಂಡು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಹಾಗೂ ನಾಳೆಯ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಹಾಗೂ ಈ ಒಂದು ಶಾಂತಿಯುತ ಹೋರಾಟದ ಸಂದೇಶವನ್ನು ನಮಗೆ ಕೊಟ್ಟಂತಹ ಶ್ರೀ ಮಹಾತ್ಮ ಗಾಂಧೀಜಿಯವರು ಅವರನ್ನು ಸ್ಮರಿಸುತ್ತಾ ನಮ್ಮ ಪ್ರಧಾನ ಸಂಚಾಲಕರು ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೂವನ್ನು ಅರ್ಪಿಸುವ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಸಭೆ ಇಲ್ಲಿಂದ ಈ ಒಂದು ಸಭೆಯ ಉದ್ದೇಶವನ್ನು ನಮ್ಮ ಜಿಲ್ಲಾ ಸಂಚಾಲಕರಾಗಿರುವ ಸ್ಟ್ಯಾನಿ ತಾವ್ರೋ ಇವರು ಅದನ್ನು ಮಂಡಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಮಗದೊಮ್ಮೆ ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳನ್ನು ಕೂಡ ಮುಂಗಡವಾಗಿ ಇವತ್ತೇ ಎಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಗಾಂಧೀಜಿಯವರು ಇರಿದಂಥ ಸತ್ಯಾಗ್ರಹ ರೀತಿಯಲ್ಲಿ ನಾವು ಸರ್ಕಾರಿ ನೌಕರರು ಕೂಡ ನಿವೃತ್ತಿ ಆದ ನಂತರ ಬೀದಿಗಿಳಿಗೆ ಇಳಿಯಲಿಕ್ಕೆ ಬಂದದ್ದು ನಿಜವಾಗಿ ಒಂದು ವಿಷಾದನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಿವೃತ್ತರಾದ ಎಲ್ಲ ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ನೀಡಲಿಕ್ಕಿದ್ದೇವೆ. ಅದರ ಪ್ರತಿ ನನ್ನ ಕೈಯಲ್ಲಿದೆ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಹೀಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು
ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಮುಖಾಂತರ ಮಾನ್ಯರೇ, ವಿಷಯ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಅರ್ಪಣೆ. ಈ ಮೂಲಕ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿ 6ನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಲಾಗಿದೆ. ಆರ್ಥಿಕ ಸೌಲಭ್ಯವನ್ನು DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ತಮಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ, ಶಾಸಕರ, ಜಿಲ್ಲಾಧಿಕಾರಿಗಳ ಹಾಗೂ ತಹಶೀಲ್ದಾರ್ಗಳ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ. ಇಲ್ಲಿ ನಾವುಗಳೆಲ್ಲ ತಾಲೂಕು, ಜಿಲ್ಲೆ, ವಿಭಾಗ ಮಟ್ಟದಲ್ಲಿ ಬೃಹತ್ ಸಭೆಗಳನ್ನು ಜರುಗಿಸಿದ್ದೇವೆ. ವಿಶೇಷವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 18/9/2024ರಂದು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಡೆ ಅವರ, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಹಾಗೂ ನಿವೃತ್ತ ನೌಕರರ ಸಂಘಗಳ ರಾಜ್ಯಾಧ್ಯಕ್ಷರುಗಳಾದ ಶ್ರೀ CS ಷಡಕ್ಷರಿ ಅವರ ಮತ್ತು ಡಾಕ್ಟರ್ L ಭೈರಪ್ಪನವರ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ 12,000 ನಿವೃತ್ತ ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆ ಕುರಿತು ಹಕ್ಕೊತ್ತಾಯದ ಭಿನ್ನೋತ್ತರಳೆ ಅರ್ಪಿಸಿದ್ದೇವೆ. ಮುಂದುವರೆದು ದಿನಾಂಕ 20/9/2024ರಂದು ಮೈಸೂರಿನಲ್ಲಿ ತಮಗೆ ನಮ್ಮ ವೇದಿಕೆಯ ನಿಯೋಗದೊಂದಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ನಮಗೆ ಆಗಿರುವ ನಿವೃತ್ತಿ ಆರ್ಥಿಕ ಸೌಲಭ್ಯದ ನಷ್ಟ ಕುರಿತು ತಾವುಗಳು 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿ ತಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಹಕ್ಕೊತ್ತಾಯದ ಮನವಿಯನ್ನು ರಾಜ್ಯದ ನಿವೃತ್ತ ನೌಕರರು ಈ ಮೂಲಕ ತಮ್ಮಲ್ಲಿ ಸಲ್ಲಿಸುತ್ತಾ ಈ ನಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಸೆಳೆದು ಮನವರಿಕೆ ಮಾಡಿ ಪರಿಷ್ಕೃತ ಆದೇಶ ಹೊರಡಿಸುವಲ್ಲಿ ಅನುಕೂಲಿಸಬೇಕೆಂದು ವಿನಯಪೂರ್ವಕವಾಗಿ ಈ ಮನವಿ ಅರ್ಪಿಸುತ್ತಿದ್ದೇವೆ. ಗೌರವಾನ್ವಿತ ವಂದನೆಗಳೊಂದಿಗೆ ತಮ್ಮ ನಂಬಿಕೆಯ ಸಿರಿಲ್ ರಾಬರ್ಟ್ ಡಿಸೋಜಾ, ಜಿಲ್ಲಾ ಪ್ರಧಾನ ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ವೇದಿಕೆ ನಾವು ಈಗಾಗಲೇ ಕೆಲವೇ 2 ದಿವಸ ಮುಂಚೆ ನಾವು ಇದನ್ನು ಸ್ಥಾಪನೆಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ಷಣ್ಮುಖಯ್ಯನವರು ಈ ದಿನ ಇಲ್ಲಿ ಬಂದವರು ನಮಗೆ ಕರೆ ಕೊಟ್ಟರು. ಅಕ್ಟೋಬರ್ 1ನೇ ತಾರೀಕು ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ನಮ್ಮ ಈ ದಿನ ನಮ್ಮ ಬೇಡಿಕೆ ಏನಂದರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈ ಬೇಡಿಕೆಯಿಂದ ನಾವು ತುಂಬ ಕಂಗಾಲಾಗಿದ್ದೇವೆ. ನಾವು ನಿವೃತ್ತ ನೌಕರರು ನಾವು ಮೊನ್ನೆ ಒಂದು ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ವರದಿಯಲ್ಲಿ ನಾವು ತಿಳಿಸಿದ್ದೇವೆ. 10,000ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸೇರಿದ್ದೇವೆ. ಇನ್ನು ನಾವು ಅಂಥ ಸಮಾವೇಶ ಮಾಡುವ ಅವಕಾಶ ನಮಗೆ ಸಿಗಬಾರದು. ಎಲ್ಲರೂ ನಾವು ಈಗ ಸಂಘಟಿತರಾಗಿದೆ. ಯಾಕಂದರೆ ಹೇಳಿದರೆ ನಾವು ಈ ಕೊರೋನಾ ಎಂಬ ಕಷ್ಟ ಕಾಲದಲ್ಲಿ ತಾವೆಲ್ಲ ತಿಳಿದಿರುವ ವಿಷಯ ಇದು. ಆ ಸಮಯದಲ್ಲಿ ಹಕ್ಕಿಗಳು, ದಾರಿಯಲ್ಲಿ ನಾಯಿ, ಬೆಕ್ಕುಗಳು ಬಿಟ್ಟರೆ ನಾವು ಸರ್ಕಾರಿ ನೌಕರರು ಓಡಾಡುತ್ತಿದ್ದದ್ದು ನೀವು ಕಂಡಿರಬೇಕು. ನಮ್ಮ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ, ಇನ್ನು ಬೇರೆ ಬೇರೆ ಇಲ್ಲಿ ಎಲ್ಲ ಇಲಾಖೆಯವರಿದ್ದಾರೆ. ಅದರಲ್ಲಿ ನಮಗೆ ಆ ಕೊರೋನಾ ಸಂದರ್ಭದಲ್ಲಿ ನಮಗೆ ಆದೇಶವಾಯಿತು ಸರ್ಕಾರದಿಂದ, ನೀವು ತುರ್ತು ಸೇವೆಗೆ ಬನ್ನಿ ಅಂತೇಳಿ. ನಮಗೂ ಬೇಸರ ಆಗ್ತಿತ್ತು. ಆ ತುರ್ತು ಸೇವೆಗೆ ಹೊರಡುವಾಗ ನಮ್ಮ ಮಕ್ಕಳು ಮರಿ ಎಲ್ಲ ಮನೆಯೊಳಗಿದ್ದು ನಾವು ಆ ಕರ್ತವ್ಯಕ್ಕೆ ಬರ್ತಿದ್ದೆವು. ಸರಿಯಾದ ವಾಹನದ ವ್ಯವಸ್ಥೆ ಇರಲಿಲ್ಲ ನಮಗೆ. ಆ ದಿನಗಳು ನಿಮ್ಮೆಲ್ಲ ಕಂಡಿರ್ಬೋದು, ನೀವು ನೆನಪಿಸಬಹುದು ಆ ವಿಷಯವನ್ನು. ಯಾಕೆ ಹೇಳ್ತೇನೆ ಅಂದರೆ ಆ ಸಂಕಷ್ಟದಲ್ಲಿ ದುಡಿದು ನಮ್ಮ ಪ್ರತಿಯೊಬ್ಬ ಸರ್ಕಾರಿ ನೌಕರರು ವೇದನೆ ಯಾರು ಕೇಳುವವರಿಲ್ಲ.
ಯಾವ ಕಷ್ಟದಲ್ಲಿದ್ದಾರೆ ಹೇಳ್ತಾರೆ, ಹಾಕ್ಲಿದ್ದಾನೆ ಸಂಬಳ ತಿಕ್ಕೊಂಡು ಹಾಕ್ಲೇ ಇದ್ದೀನಿ. ಸಂಬಳ ವಿಷಯ ಅಲ್ಲ, ನಾವು ಎಲ್ಲರೂ ಕೆಲಸದ ಒತ್ತಡದಿಂದ ಹೊರಗೆ ಬಂದವರು ಅಂತೇಳಿ ನಾವು ಈ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ. ನಮ್ಮ ಈ ಮನವಿಯನ್ನು ನಾವು ಹಂತವಾಗಿ ಕೊಟ್ಟಿದ್ದೇವೆ. ತಹಸೀಲ್ದಾರಿಂದ ಹಿಡಿದು ಜಿಲ್ಲಾಧಿಕಾರಿಯಿಂದ ಹಿಡಿದು ಸರ್ಕಾರದ ಕಾರ್ಯದರ್ಶಿಗಳಿಗೆ, ಸಿಬ್ಬಂದಿ ಆಡಳಿತ ಸುಧಾರಣೆ ಮತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ, ಅದೇ ರೀತಿ ಆರ್ಥಿಕ ಇಲಾಖೆ ಎಲ್ಲರಿಗೆ ಮನವರಿಕೆ ಮಾಡಿ ಸಂಬಂಧಪಟ್ಟ ನಮ್ಮ ಹಿರಿಯ ನಮ್ಮ ಯಾರು ಅಧಿಕಾರಿಗಳಿದ್ದಾರೆ, ನಮ್ಮ ರಾಜ್ಯದ ಆಡಳಿತ ಮಾಡುವವರಿದ್ದಾರೆ, ಅವರನ್ನೆಲ್ಲ ನಾವು ಹೋಗಿ ಸ್ಪಂದಿಸಿ ಈ ಹೋರಾಟ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಇದು ರಾಜ್ಯ ವ್ಯಾಪ್ತಿ. ಈ ದಿನ ಎಲ್ಲ ಕಡೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಒಂದು ಮುಷ್ಕರ ಆಗ್ತಾ ಇದೆ. ಇವತ್ತು ನಿಜವಾಗಿ ನಾವು ನಮ್ಮನ್ನು ಈ ಕಷ್ಟಕ್ಕೆ ಈ ಸರ್ಕಾರ ಸಿಲುಕಿಸದೆ ನಮ್ಮನ್ನು ಆದಷ್ಟು ಬೇಗ ನಮ್ಮ ಕಷ್ಟವನ್ನು ಪರಿಹರಿಸಿಕೊಡ್ಬೇಕು, ನಮಗೆ ನ್ಯಾಯಪಡಿಸಬೇಕು. ನಾವು ನಿಮ್ಮ ಹತ್ರ ಏನು ಸಾಲ ಬೇಡಿ, ಇಲ್ಲಾಂದರೆ ನಮ್ಮದು ಏನು ನಾವು ನಿಮ್ಮಿಂದ ಹೆಚ್ಚು ವೇತನವನ್ನು ಕೇಳ್ತಾ ಇಲ್ಲ, ಅಲ್ಲ ನಿಮ್ಮಿಂದ ನಾವೇನು ಹೆಚ್ಚು ಡಿಮ್ಯಾಂಡ್ ಆಗಲಿ ಯಾವುದು ನಮ್ಮದು ಬೇಡಿಕೆ, ನಾವು ನ್ಯಾಯವಾಗಿ ಕೆಲಸ ಮಾಡಿದ ಹಣವನ್ನು ಇಲ್ಲಿ ಕೇಳ್ತಾ ಇದ್ದೇವೆ. ಹೌದಲ್ವ? ಹಾಂ, ನಮಗೆ ನ್ಯಾಯ ಕೊಡಿಸಿ ಆದಷ್ಟು. ನಮಗೆ ಈ ಪ್ರತಿಭಟನೆ ನಾವು ನಿವೃತ್ತರು, ನಾವು ಹಿರಿಯ ನಾಗರಿಕರು, ಮತ್ತು ಈಗ ಇನ್ನೊಂದು ನಾನು ಹೇಳ್ತೇನೆ, ನಮ್ಮ ಎಲ್ಲರೂ ಈಗ 33ರಿಂದ 41 ವರ್ಷ ಕೂಡ ಸೇವೆ ಮಾಡಿದವರು ಇದ್ದಾರೆ. ಅವರು ಆರೋಗ್ಯವಂತರಾಗಿಲ್ಲ, ಎಲ್ಲಿ ಬೇಕಾದರೆ ಹೇಳ್ತಾನೆ. ಈಗ ಇದರಲ್ಲೀಗ ಯಾರ ಕಿಸೆಯಲ್ಲಿ ಎಷ್ಟು ಟ್ಯಾಬ್ಲೆಟ್ ಉಂಟು, ಎಷ್ಟು ಇದು ಅವ್ರಿಗೆ ಗೊತ್ತು, ಯಾವ ರೀತಿಯ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತೇಳಿ ಎಲ್ಲರೂ ತಿಳಿದ ವಿಷಯ. ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಈ ಅನಾರೋಗ್ಯದಿಂದಲೇ ಇಲ್ಲಿ ಹಾಜರಾದರು ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ಇದನ್ನು ಪರಿಗಣಿಸಿ ನಮ್ಮ ಈ ಕೂಗನ್ನು ಕೇಳಿ ನಮಗೆ ಆದಷ್ಟು ಬೇಗ, ಈಗಾಗಲೇ ಒಂದು ನಮ್ಮ ರಾಜ್ಯಾಧ್ಯಕ್ಷರಿಂದ ಬಂದಿದೆ, ನಮ್ಮ ಆರ್ಥಿಕ ಇಲಾಖೆಗೆ ಏನು ಪತ್ರ ಕಳಿಸಿದ್ದಾರೆ ಅಂತೇಳಿ ಸುದ್ದಿ ಮುಂದಿನ ದಿನಗಳಲ್ಲಿ ಆಗುವಂಥ ರಾಜ್ಯಾಧ್ಯಕ್ಷರು ತಿಳಿಸಿದರು. ಇದಕ್ಕೆ ಹೆಚ್ಚು ಇನ್ನು ಅವಕಾಶ ನೀಡದೆ ಆದಷ್ಟು ತುರ್ತು ಸಮಯದಲ್ಲಿ ನಮಗೆ ಈ ನಮ್ಮ ವೇತನ ತಾರತಮ್ಯವನ್ನು ಹೋಗಲಾಡಿಸಬೇಕಂತೇಳಿ ನಾನು ಎಲ್ಲರ ನಮ್ಮ ಜಿಲ್ಲಾ ಎಲ್ಲ ಪ್ರತಿ ಓರ್ವ ನಿವೃತ್ತ ನೌಕರರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಕೊಡ್ತೇನೆ. ನಮಗೆ ಆದಷ್ಟು ಬೇಗ ಜಯ ಸಿಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರ ನಿಜವಾಗಿಯೂ ಇವರಿಗೆ ನ್ಯಾಯಯುತವಾಗಿ ಇರುವ ಬೇಡಿಕೆಯನ್ನು ಅಗತ್ಯವಾಗಿ ಈಡೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಹಾಗೂ ಆಡಳಿತ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಇದನ್ನು ಆದಷ್ಟು ಶೀಘ್ರ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ನಾರಾಯಣ್ ಪೂಜಾರಿ ಅವರು ಮಾತಾಡ್ತಾರೆ. ಮಾನ್ಯ ಎಲ್ಲ ನಿವೃತ್ತ ನೌಕರ ಬಂಧುಗಳೇ, ಎಲ್ಲರಿಗೂ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಹಿರಿಯ ನಾಗರಿಕರಾಗಿ ನಾವೊಂದು ವಿಶ್ರಾಂತ ಜೀವನದಲ್ಲಿ ಇರುವಂತಹ ಸಮಯ, ಸರ್ಕಾರ ನಮ್ಮನ್ನು ಈ ಹೋರಾಟದ ಹಾದಿ ಹಿಡಿಸುವಂತಹದ್ದು ಅಷ್ಟು ಶೋಭೆ ತರುವಂಥ ವಿಚಾರ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ನಾವು ಹೆಚ್ಚುವರಿಯಾಗಿ ಏನನ್ನು ಕೇಳ್ತಾ ಇಲ್ಲ. ನಮ್ಮ ಹಕ್ಕಿನಲ್ಲಿ ಬರಬೇಕಾದಂತಹ ಆ ವ್ಯವಸ್ಥೆ, ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು, ಹಣಕಾಸಿನ ಸೌಲಭ್ಯಗಳು, ಅದನ್ನು ನಮಗೆ ನ್ಯಾಯಯುತವಾಗಿ ಕೊಡಬೇಕು ಎನ್ನುವಂಥದ್ದು ಮಾನ್ಯ ಹಣಕಾಸು ಸಚಿವರು ಹಾಗೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ. 2022 ಜುಲೈಯಿಂದ 24 ಜುಲೈ ತನಕ ನಿವೃತ್ತಿ ಆದವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಮೊನ್ನೆ ಜುಲೈ 24ಕ್ಕೆ ನಿವೃತ್ತಿ ಆಗುವವರಿಗೆ ಮತ್ತು ಆಗಸ್ಟ್ 24ಕ್ಕೆ ನಿವೃತ್ತಿ ಆಗುವವರಿಗೆ ಸುಮಾರು 15 ಲಕ್ಷಗಳ ಅಂತರದಲ್ಲಿ ಇದ್ದೇವೆ. ಹೇಗೆಂತೇಳಿದರೆ ನಾವು ಎಲ್ಲವನ್ನೂ ಬಿಟ್ಟು ಈ ಸೇವೆಗೆ ಬಂದವರು. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬೇರೆ ಯಾವುದೇ ಕಂಪನಿಗಳಲ್ಲಿ ಅಥವಾ ಈ ವ್ಯವಹಾರಗಳಲ್ಲಿ ಮಾಡಿದಾಗ ಅವರಿಗೆ ಎಲ್ಲ ಸೌಲಭ್ಯಗಳು, ಆದರೆ ನಾವು ದಿನದ
24 ಗಂಟೆಗಳಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂತಹ ಒಂದು ಆ ಮನೋಸ್ಥಿತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಜಾರಿ ತರುವಲ್ಲಿ ಬಹಳ ಯಶಸ್ವಿಯಾಗಿ ದುಡಿದವು. ಈ ಸಮಯದಲ್ಲಿ ನಮ್ಮನ್ನು ಹೀಗೆ ಬೀದಿಗೆ ಇಳಿಸುವಂತಹದ್ದು ಸರ್ಕಾರಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲ. ಇದನ್ನು ಆದಷ್ಟು ಬೇಗ, ಈಗ ಕೊಡುವುದಿಲ್ಲ ಅಂತ ಏನೋ ಇಷ್ಟ ತನಕ ಆದರೆ ಆದೇಶ ಆಗಲಿಲ್ಲ, ಹಿಂದಿಂದು ಯಾವುದೇ ಹಣಕಾಸಿದ್ದು ಹೆಚ್ಚುವರಿಯಾಗಿ ಸಿಗಲಿಕ್ಕೆ ಇಲ್ಲ ಎನ್ನುವಂಥ ಆದೇಶದೊಂದಿಗೆ ಈಗ ನಾವಿದ್ದೇವೆ. ಇದನ್ನು ಪುನರ್ ಪರಿಶೀಲಿಸಿ ದಯಮಾಡಿ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ತಗೊಂಡು ಈ ಸಂಧ್ಯಾ ಕಾಲದಲ್ಲಿ ಕೂಡ ಈ ಬಿಸಿಲಿನಲ್ಲಿ ಈ ಸ್ಟ್ರೈಕ್ ಮಾಡಿಕೊಂಡು ಕುಳಿತುಕೊಳ್ಳುವಂಥ ನಮ್ಮದು ಪ್ರಾಯ ಅಲ್ಲ. ದಯಮಾಡಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ನೆರವೇರಿಸಬೇಕು, ಈಡೇರಿಸಬೇಕು ಎನ್ನುವಂಥದ್ದು ಕಾಳಜಿಯೊಂದಿಗೆ ನಾವು ಇವತ್ತು ಗಾಂಧಿ ಜಯಂತಿಯ ಮುನ್ನಾ ದಿನವಾದ ಆ ಗಾಂಧೀಜಿಯ ಎದುರುಗಡೆ ಕೇಳ್ತಾ ಇದ್ದೇವೆ. ನಮ್ಮ ಬೇಡಿಕೆ ನಮ್ಮ ಹಕ್ಕಿದ್ದಾಗಿದೆ ಹೊರತು ಯಾವುದೇ ಹೆಚ್ಚುವರಿ ಬೇಡಿಕೆ ಆಗಿರುವುದಿಲ್ಲ. ಕೊಡಬೇಕು ಎನ್ನುವಂಥ ಬೇಡಿಕೆಯೊಂದಿಗೆ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಾದ ತಾವುಗಳು ಇದನ್ನು ಆದಷ್ಟು ಪ್ರಚುರಪಡಿಸಿ ನಮಗೆ ನ್ಯಾಯ ಸಿಗುವಂತೆ ತಾವುಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅವಕಾಶ ನೀಡಿದ್ದಕ್ಕಾಗಿ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಜಿಲ್ಲಾ ಸಂಚಾಲಕಿ ಶ್ರೀಮತಿ ಮಂಜುಳಾಚಿ ಪ್ರತಿಭಟನೆದ ಉದ್ದೇಶದ ಬಗ್ಗೆ ತಿಳಿಪಾಯಿರು. ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿ ಮಾಡಿರುವ 7ನೇ ವೇತನ ಆಯೋಗದಿಂದ ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಸರಕಾರಿ ನೌಕರ ಮತ್ತು ಅಧಿಕಾರಿ ವರ್ಗದವರು ಆಗಿರುವ ಆರ್ಥಿಕ ನಷ್ಟ ಅಂದರೆ ಪಿಂಚಣಿ ಸೌಲಭ್ಯವನ್ನು ನಮಗೆ ಕೊಡಬೇಕು, ಆ ವ್ಯತ್ಯಾಸದ ಮೊತ್ತವನ್ನು ಕೊಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಬೇಡಿಕೆಯಾಗಿರುತ್ತದೆ. ಈ 7ನೇ ವೇತನ ಆಯೋಗದ ವೇತನ ಶ್ರೇಣಿಯಲ್ಲಿ ನಮಗೆ ಸಿಗಬೇಕಾಗಿರುವಂಥ ಪಿಂಚಣಿ ಸೌಲಭ್ಯಗಳಾದ DCRG, ರಜೆ ನಗದೀಕರಣ ಮತ್ತು ಕಮ್ಯುಟೇಷನ್ ಮೊತ್ತವನ್ನು ನಮಗೆ ಆ ವ್ಯತ್ಯಾಸದ ಮೊತ್ತವನ್ನು ಲೆಕ್ಕಾಚಾರ ಮಾಡಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಆ ಆರ್ಥಿಕ ಸೌಲಭ್ಯವನ್ನು ನಮಗೆ ಒದಗಿಸಬೇಕು ಅಂತ ಕೊಡಬೇಕು ಅಂತ ಹೇಳುತ್ತಾ ನಾವು ಹಲವು ದಿನಗಳಿಂದ ಸರ್ಕಾರದ ವಿವಿಧ ಹಂತಗಳ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಷಣ್ಮುಖಯ್ಯ ಇವರ ಒಂದು ನಿರ್ದೇಶನದಂತೆ ನಾವು ದಿನಾಂಕ 28/9/2024ರಂದು ಮಂಗಳೂರು ನಗರದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿಕೊಂಡು ರಾಜ್ಯ ವೇದಿಕೆಯ ಒಂದು ನಿರ್ದೇಶನದಂತೆ ನಾವು ಈ ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನವನ್ನು ಒಂದು ಸತ್ಯಾಗ್ರಹ ಮಾಡುವ ಮೂಲಕ ಅಥವಾ ನಮ್ಮ ಹೋರಾಟವನ್ನು ಮಾಡುವ ಮೂಲಕ, ಒಂದು ದಿನದ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸೌಲಭ್ಯವು ಇಡೀ ರಾಜ್ಯದಲ್ಲಿ 17,263 ಸರ್ಕಾರಿ ನೌಕರಿಗೆ ಸಿಗಬೇಕಾದಂಥ ಸೌಲಭ್ಯ. ಆ ಸೌಲಭ್ಯವನ್ನು ನೀಡುವಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ನಾವು ನಮ್ಮ ನಿವೃತ್ತಿ ಅವಧಿಯವರೆಗೆ ನಮ್ಮ ಒಂದು ವೇತನದಿಂದ ಕಡಿತವಾದ ಮೊತ್ತದ ಸೌಲಭ್ಯದಲ್ಲೇ ನಮ್ಮ ಒಂದು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಆದ ಕಾರಣ ನಮಗೆ ಈ ಒಂದು ಆರ್ಥಿಕ ಸೌಲಭ್ಯವನ್ನು 7ನೇ ವೇತನ ಆಯೋಗದಿಂದ ನಮಗೆ ಆಗಿರುವಂಥ ಪಿಂಚಣಿ ಆರ್ಥಿಕ ಸೌಲಭ್ಯವನ್ನು ಖಂಡಿತವಾಗಿಯೂ ನಮಗೆ ಒದಗಿಸಿ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ದಿನ ನಾವು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MLC ಚುನಾವಣೆ ಇದ್ದ ಕಾರಣ ನಮಗೆ ಇಲ್ಲಿಂದ DC ಕಚೇರಿ ತನಕ ಮೆರವಣಿಗೆ ಹೋಗಲು ನಮಗೆ ಅನುಮತಿ ಇರುವುದಿಲ್ಲ. ಸೊ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ, ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ. ನಾವು ಜಿಲ್ಲಾ ಸಂಚಾಲಕರು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ನಮ್ಮ ಮನವಿಯನ್ನು ಅರ್ಪಿಸಲಿದ್ದೇವೆ ಮತ್ತು ನಮ್ಮ ಈ ಒಂದು ಬೇಡಿಕೆಯನ್ನು ಸಲ್ಲಿಸಲಿದ್ದೇವೆ. ಧನ್ಯವಾದಗಳು. ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರಿಗೆ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀ ರಜನೀಶ್ ಗೋಯಲ್ರವರಿಗೆ
ಪತ್ರವನ್ನು, ನಮ್ಮ ಮನವಿಯನ್ನು, ನಮ್ಮ ಕಷ್ಟವನ್ನು ಜಿಲ್ಲಾಧಿಕಾರಿ ಹತ್ರ ಹೇಳಿ ಮನವಿಯನ್ನು ಒಪ್ಪಿಸಿ ಸರ್ಕಾರಕ್ಕೆ ಒಪ್ಪಿಸಿ ಬಂದಿದ್ದೇವೆ. ಈಗ ನಮ್ಮ ಈ ಧರಣಿ ಮುಷ್ಕರದಲ್ಲಿ ಪಾಲ್ಗೊಳ್ಳಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಿಂಚಣಿದಾರರ ಸಂಘದ ಅಧ್ಯಕ್ಷರು ಶ್ರೀ ಸೀತಾರಾಮ್ ಅವರು ಆಗಮಿಸಿದ್ದಾರೆ. ಇವರನ್ನು ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ಎಲ್ಲರಿಂದ ನಾನು ಅವರನ್ನು ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಗ್ರೂಪ್ ಡಿ ನೌಕರರ ಸಂಘದಲ್ಲಿ ಸತತ 6 ವರ್ಷ ದುಡಿದು ನಿವೃತ್ತಿಯಾದ ವಿಠಲ್ ಶೆಟ್ಟಿಗರ್ ಅವರು ವೇದಿಕೆ ಬರಬೇಕಾಗಿ ನಾನು ಕೇಳ್ಬೋದು. ಪಿಂಚಣಿದಾರರ ಸಂಘದ ಕಾರ್ಯದರ್ಶಿ ರಾಜಗೋಪಾಲ್ ಸರ್ ಇದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು ಕೇಳ್ಬೋದು. ಹಿರಿಯರಂದರೆ ಸಾಧಾರಣ 82 ವಯಸ್ಸಿನ ನಮ್ಮ ಉಮೇಶ್ ಅವರು, ಅಂದರೆ ಇವರ ಬಗ್ಗೆ ನಾನು 2 ಮಾತು ಹೇಳಬೇಕಾಗ್ತದೆ. ಇವರು ದಕ್ಷಿಣ ಕನ್ನಡ ಪಿಂಚಣಿದಾರರ ಸಂಘವನ್ನು ಮುನ್ನಡೆಸಿದವರು. ಇವರು ಹಿರಿಯರು. ಈ ವಯಸ್ಸಿನಲ್ಲೂ ನಮಗೆ ಈ ಸಂಘಟನೆಗೆ ನಮಗೆ ಆದ ವೇತನದ ಅನ್ಯಾಯಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಲು ಬಂದಿದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ. ನಮಗೆ ನಮ್ಮ ಪಿಂಚಣಿದಾರ ಸಂಘದ ಅಧ್ಯಕ್ಷರು ಶ್ರೀ ಸೀತಾರಾಮ್ ಅವರು ನಮ್ಮ ಕಷ್ಟ ಏನು, ನಾವು ಏನು ಮಾಡಬಹುದು ಮುಂದಕ್ಕೆ ಎಂಬ ಮಾರ್ಗದರ್ಶನವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಕಾರ್ಯದರ್ಶಿಯಾದ ರಾಜಗೋಪಾಲ್ ಸರ್ ಇದ್ದಾರೆ, ಅವರು ನಿಮ್ಮ ಮುಂದೆ 2022ರಿಂದ 31/7/2024 ಅವಧಿಗೆ ನಿವೃತ್ತರಾದ ಬಹಳ ಮಂದಿ ನೌಕರರು ತಮ್ಮ ಅಹವಾಲುಗಳನ್ನು ಏನು ಸರ್ಕಾರ ಮುಂದಿಟ್ಟು ವಿವಿಧ ರೀತಿಯಲ್ಲಿ ಸಂಘಟಿಸಿ ಅದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅನ್ಯಾಯ ಆಗಿದೆ ಎಂಬುದು ನಮಗೆಲ್ಲರೂ ತಿಳಿದಂಥ ವಿಷಯ. ಇದರ ಮುಂದಾಳತ್ವದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಸಿರಿಲ್ ರಾಬರ್ಟ್ ಅವರು ನಮ್ಮನ್ನು ಆಗಾಗ ಸಂಪರ್ಕದಲ್ಲಿದ್ದಾರೆ. ಸಂಪರ್ಕದಲ್ಲಿ ಅವರು ಸಲ್ಲಿಸಿದ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದೇವೆ. ಅದಕ್ಕೆ ನಾವು ಏನಾಗಬೇಕಂತೇಳಿ ಎಲ್ಲ ವ್ಯವಹಾರಗಳನ್ನು ನಾವು ಅದಕ್ಕೆ ನಮ್ಮಿಂದ ಆದಷ್ಟು ಸಹಾಯ ನಮ್ಮ ಸಂಘದಿಂದ ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಭರವಸೆ ಕೂಡ ಕೊಟ್ಟಿದ್ದೇವೆ. ನಾವು ಅವರಿಗೆ ಸಹಾನುಭೂತಿ ತೋರಿಸಿಯಿಂದ ನಾವು ಇಲ್ಲಿ ಬಂದು ಅವರೊಂದಿಗೆ ಸೇರಿದ್ದೇವೆ. ನಾವು ಮುಂದಕ್ಕೂ ಕೂಡ ಅವರಿಗೆ ಬೇಕಾದಷ್ಟು ಸಹಾಯ, ಅವರಿಗೆ ಏನು ಆಗಬೇಕು ಅದೆಲ್ಲ ನಿರ್ವಹಿಸಿಕೊಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ. 2 ಮಾತು ಮಾಧ್ಯಮದ ಜೊತೆಗೆ ಹಂಚಿಕೊಳ್ಳಿ. ನಿಮ್ಮ ಎಲ್ಲ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸದಸ್ಯರೇ, ನಾವು ಕಳೆದ ತಿಂಗಳು ಇದೇ ಬಗ್ಗೆ ಪಿಂಚಣಿಯ ತಾರತಮ್ಯದ ಬಗ್ಗೆ ನಾವು ಬೆಂಗಳೂರು ಚಲೋವನ್ನು ಮಾಡಿದ್ದೆವು. ಅಲ್ಲಿ ಸಾಧಾರಣ 12,000ಕ್ಕಿಂತ ಮಿಕ್ಕಿ ನಮ್ಮ ನಿವೃತ್ತಿಗೊಂಡಂತಹ ಸರ್ಕಾರಿ ನೌಕರಿ. ಆ ನಂತರದ ಸಭೆ ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಒಂದು ಸಂಘಟನೆಯನ್ನು ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ಳಿ ಕಳೆದ ಶನಿವಾರ ನಾವು ಮಂಗಳೂರಿನಲ್ಲಿ ಸಭೆಯನ್ನು ಸೇರಿದ್ದೆವು. ನಮ್ಮ ನಿರೀಕ್ಷೆಗೂ ಮೀರಿ ಸಾಧಾರಣ 300ಕ್ಕಿಂತ ಹೆಚ್ಚು ಅರ್ಹ ಸಹೋದ್ಯೋಗಿಗಳು ಜೊತೆಗಿದ್ದರು. ಅಲ್ಲಿ ಈ ದಿನದ ಸಭೆಯನ್ನು ನಾವು ಆಯೋಜನೆ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಗೊಳಿಸಿದ್ದೆವು. ಈ ನಿಟ್ಟಿನಲ್ಲಿ ನಮಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದರೆ, ನಮ್ಮ ಅಲ್ಲಿ ನಾವು ಸೇರಿದ ಮೇಲೆ ನಾವು ಜಿಲ್ಲಾ ಸಂಘಟಕರು, ಪ್ರಧಾನ ಜಿಲ್ಲಾ ಸಂಘಟಕರಾಗಿ ನಾವು ಸಿರಿಲ್ ರಾಬರ್ಟ್ ಡಿಸೋಜರನ್ನು ಆಯ್ಕೆ ಮಾಡಿಕೊಂಡೆವು. ಅವರು ಬೇಡ ಅಂತ ಹೇಳಿದರೂ ಕೂಡ ಇದು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಸಂಘ ಅಂತೇಳಿ ಅಲ್ಲ, ಆ ಪೂರಕವಾಗಿರುವಂತಹ ಒಂದು ವೇದಿಕೆಯನ್ನು ನಾಡ್ದು ನಮ್ಮ ಒಂದು ತಾರತಮ್ಯ ಸಿಗುವವರೆಗೆ ನಾವು ಸಂಘಟನೆ ಮಾಡಿಕೊಂಡಂಥ ವೇದಿಕೆ. ಇದರಲ್ಲಿ ಸಿರಿಲ್ ಸರ್ ಕೇವಲ ಮೊನ್ನೆಯಿಂದ ಖಾಲಿ 3 ದಿವಸಗಳ ಒಂದು ನಿರಂತರವಾದಂತಹ ಒಂದು ಚಟುವಟಿಕೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ ನಾವು ಸಿರಿಲ್ ರಾಬರ್ಟ್ ಡಿಸೋಜ ನಮ್ಮ ಜಿಲ್ಲಾ ಸಂಘಟನಾ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ವಂದನೆಗಳು. ಅದೇ ಥರ ಆನಂತರ ನಾವು ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ನಮಗೆ ಅಲ್ಲಲ್ಲಿ ತಾಲೂಕು ಪ್ರಕಾರ ತಾಲೂಕಿನ ಅಲ್ಲಿ ಕೂಡ ಸಂಘಟನೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡಾಗ ಮಹಿಳಾ ವಿಭಾಗದಲ್ಲಿ ಶ್ರೀಮತಿ ಮಂಜುಳಾಜಿ ಅವರು ಅದರ ಉಸ್ತುವಾರಿಯನ್ನು ತಗೊಂಡ್ರು. ಜಿಲ್ಲಾ ಸಂಚಾಲಕರಾಗಿ ನಮ್ಮ ಜೊತೆಗಿದ್ದಾರೆ ಮೇಡಮ್. ಇವರು ಕೂಡ ಇದರಲ್ಲಿ ಸಾಧಾರಣ ಎಲ್ಲ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿದರೆ ಅದರ ಇಲಾಖೆ, ಪೊಲೀಸ್ ಇಲಾಖೆ, ಬೇರೆ ಬೇರೆ ಕಚೇರಿ ಮುಖಾಂತರ ನಮಗೆ ಅನುಮತಿಯ ಒಂದು ಇರಬೇಕಿತ್ತು. ಅದರ ಪೂರ್ವ ಕಾರ್ಯ ಎಲ್ಲವನ್ನು ಮಾಡಿದಂತಹ ಶ್ರೀಮತಿ ಮಂಜುಳಾಜಿ ಅವರಿಗೆ ಕೂಡ ನಾವು ನಮ್ಮ ಈ ವೇದಿಕೆ ಹೃತ್ಪೂರ್ವಕವಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಹಾಗೆ ಇಲ್ಲಿ ಬಂದಿರತಕ್ಕಂತಹ ನಾವು ಮೊನ್ನೆ ಹಾಗೂ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ನಿವೃತ್ತ ನಾವೇ ಪಿಂಚಣಿದಾರರು ಆಗಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಬೇರೆ ಬೇರೆ ಇಲಾಖೆಯ ಸದಸ್ಯರು ನೀವು ಜೊತೆಗಿದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ವಿಸ್ತೃತವಾಗಿ ನಾನು ವಂದಿಸ್ತಾ ಇದ್ದೇನೆ, ಅಭಿನಂದಿಸ್ತಾ ಇದ್ದೇನೆ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಧರಣಿ ಸಾಮೂಹಿಕ ಸತ್ಯಾಗ್ರಹದಲ್ಲಿ ನಮಗೆ ಮಾಧ್ಯಮ ಮಿತ್ರರು ಅವರು ಅತ್ಯಂತ ಸ್ಪಂದಿಸಿ, ಯಾಕಂತೇಳಿದರೆ ನಮ್ಮ ಕೂಗುಗಳು, ನಮ್ಮ ಏನು ಮನವಿಗಳು ಅದನ್ನು ತಲುಪಿಸುವಂಥ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಜೊತೆಗೆ ನಾವು ಈ ಒಂದು ಕಚೇರಿಯ ಮುಂದೆ ಧರಣಿಯನ್ನು ಕೂರಬೇಕು, ಇದಕ್ಕೆ ಅನುಮತಿ ಬೇಕು ಅಂತ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಅವರು ಕೂಡ ಅತ್ಯಂತ ಸಂವೇದನೆಯಾಗಿ ನಮ್ಮಲ್ಲಿ ಸ್ಪಂದಿಸಿ ಇವತ್ತು ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದೇನೆ ಅಂತೇಳಿ ತಿಳಿಸ್ಕೊಂಡ ಅವರಿಗೂ ಕೂಡ ನಾನು ಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮ ಪಿಂಚಣಿದಾರರ ಸಂಘ ಹೀಗಾಗಿ ನಾವು 60 ಕಳೆಯಿತಷ್ಟೇ, 1 ವರ್ಷ ಆಗುತ್ತಷ್ಟೇ. ಈ ಮೊದಲು ಈ ಸರ್ಕಾರದಿಂದ ನಮಗೆ ಕಾಲಕ್ಕೆ ಏನು ಸಿಗಬೇಕಾ ಅಂಥದ್ದನ್ನು ಕೊಡಿಸುವಲ್ಲಿ, ಸರ್ಕಾರಕ್ಕೆ ಮನಮುಟ್ಟಿಸುವಲ್ಲಿ ಶ್ರೀಯುತ ಉಮೇಶ್ ಕುಮಾರ್ ಗೌರವಾಧ್ಯಕ್ಷರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪೂರ್ವಕ ನಾನು ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ ನಿವೃತ್ತಿ ಪಿಂಚಣಿದಾರರು ಶ್ರೀಯುತ ಸೀತಾರಾಮರು ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ VM ರಾಜಗೋಪಾಲ ಇವರು ಮಾಜಿ ಅಧ್ಯಕ್ಷರಾಗಿದ್ದವರು, ಅವರು ಕೂಡ ನಮ್ಮ ಸಭೆಗೆ ಬಂದಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ ಸದಸ್ಯರು ಶ್ರೀಯುತ ವಿಠಲ್ ಶೆಟ್ಟಿಗಾರ್ ಇವರು ನಮ್ಮ ವಿಠಲ್ ಶೆಟ್ಟಿಗಾರ್ ಗ್ರೂಪ್ ಡಿ ಎಂಪ್ಲಾಯೀಸ್ ಅದರ ಅಧ್ಯಕ್ಷರಾಗಿದ್ದಾರೆ. ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಮಂತ್ರಿಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಮಾಧವ್ ಅಮೀನ್ ಇದ್ದಾರೆ, ನಮ್ಮ ಕಾರ್ಯಕ್ರಮ ಸದಸ್ಯರು, ಅವರನ್ನು ಕೂಡ ಸ್ವಾಗತಿಸಿದ್ದಾರೆ. ಜೊತೆಗೆ ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಜನರಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಇಲಾಖೆಯ ಮಹನೀಯರು. ಹೀಗಾಗಿ ನಾವು ಜಿಲ್ಲಾಧಿಕಾರಿಯ ಕಚೇರಿಗೆ ನಾವು ಹೋಗಿದ್ದೇವೆ, ಅಲ್ಲಿ ಕೂಡ ನಿಮಗೆ ಜಿಲ್ಲಾಧಿಕಾರಿಯೇ ಬೇಕು ಅಂತೇಳಿ, ಆದರೆ ನೀವು 3 ಗಂಟೆವರೆಗೆ ವೆಯ್ಟ್ ಮಾಡಿ ಅಂತ ನಮ್ಮಲ್ಲಿ ಹೇಳಿದರು. ಜೊತೆಗೆ ತೊಂದರೆ ಇಲ್ಲ ಅಂತೇಳಿ ಅಪರ ಕಾರ್ಯದರ್ಶಿ ನಮ್ಮ ಮನವಿಯನ್ನು ಸ್ವೀಕರಿಸಿದರು. ನಿಮಗೆ ಸಂಪೂರ್ಣ ನಾವು ಒಂದು ಜಿಲ್ಲಾಧಿಕಾರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಿದ್ಧಪಡಿಸಿಕೊಂಡಿದ್ದೆವು, ಇದನ್ನು ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡು ನಮ್ಮಲ್ಲಿ ಅಲ್ಲಿ ಕೂಡ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಸರ್. ಅವರಿಗೆ ಕೂಡ ಇಲಾಖಾ ವತಿಯಿಂದ ನಮ್ಮ ಎಲ್ಲ ವೇದಿಕೆಗಳಿಂದ ವಂದನೆಗಳನ್ನು ಸಲ್ಲಿಸಿದ ವಂದನೆಗಳು. ಜಿಲ್ಲಾ ಸಂಚಾಲಕರು ನಾರಾಯಣ್, ಶ್ರೀಮತಿ ವಿಜಯ ಪೈ, ಪಿಂಚಣಿದಾರರ ಸಂಘದ ಅಧ್ಯಕ್ಷರು ಸೀತಾರಾಮ, ವೇದಿಕೆದ ಪ್ರಮುಖರು ಸ್ಟ್ಯಾನಿ ತಾವ್ರೋ, ನಾರಾಯಣ್ ಪೂಜಾರಿ, ಮೋಹನ್ ಬಂಗೇರ, ಎನ್ ಆನಂದ ನಾಯ್ಕ, ಹೇಮನಾಥ್, ಜೆರಾಲ್ಡ್, ಶ್ರೀಮತಿ ಭಾರತಿ PA ಇಂಚಿತ್ತಿ ಪ್ರಮುಖರು ಪ್ರತಿಭಟನೆದ ಮುತಾಲಿಕೆಡಿತ್ತರು. ಮಿನಿ ವಿಧಾನಸೌಧ ಎದುರು ಮೌನ ಪ್ರತಿಭಟನೆ ನಡಪಾದು ಅವರದು ಬೊಕ್ಕ ತಂಕ್ಲೆ ಬೇಡಿಕೆದ ಮನವಿನ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಪ್ಪಿಯಾಯಿರು.